ನೀರುಮಾರ್ಗದಲ್ಲಿರುವ ಸ್ಕಂದಶ್ರೀ ಸೇವಾ ಸಮಿತಿಯ 4ನೇ ವರ್ಷದ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಈ ಸಮಿತಿಯು ಕೇವಲ 6 ಜನರ ಚಿಂತನೆಯೊಂದಿಗೆ 28 ಸದಸ್ಯರನ್ನೊಳಗೊಂಡ ಸ್ಕಂದಶ್ರೀ ಸೇವಾ ಸಮಿತಿ ಎನ್ನುವ ಹೆಸರಿನೊಂದಿಗೆ ನವೆಂಬರ್ 17, 2014ರಂದು ಜನ್ಮ ತಾಳಿತು. ಇದೀಗ ಸಮಿತಿಯು 44 ಕ್ರಿಯಾಶೀಲ ಸದಸ್ಯರನ್ನೊಳಗೊಂಡಿದೆ. ಸಮಿತಿಯು ಕೆಲವೊಂದು ಧ್ಯೇಯ ಉದ್ದೇಶಗಳನ್ನಿಟ್ಟುಕೊಂಡು ಕಾರ್ಯಾಚರಿಸುತ್ತಿದೆ. ಸಮಾಜದಲ್ಲಿನ ಬಡ ಕುಟುಂಬಗಳಿಗೆ ಸಾಂತ್ವನ ಹಾಗೂ ಅವರ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಕಾಳಜಿ ವಹಿಸುತ್ತಿದೆ. ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನ ಹಾಗೂ ದೈವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆಯ ಮುಖಾಂತರ ಅನುದಾನ ಒದಗಿಸಿಕೊಟ್ಟ ಆದರ್ಶ ವ್ಯಕ್ತಿತ್ವವನ್ನು ಹೊಂದಿದ ಪದ್ಮನಾಭ್ ಕೋಟ್ಯಾನ್ ಮತ್ತು ಕಲಾರಂಗದಲ್ಲಿ ಕಳನಟರೆಂದು ಖ್ಯಾತರಾಗಿರುವ ಗಂಗಾಧರ ಮೀನ್, ನೀರುಮಾರ್ಗದಲ್ಲಿ ಮೊದಲ ರಿಕ್ಷಾ ಚಾಲಕನಾಗಿ ವೃತ್ತಿ ಆರಂಭಿಸಿದ ಉಸ್ಮಾನ್ ಅವರು ಸುಮಾರು 30ಕ್ಕಿಂತಲೂ ಹೆಚ್ಚು ಜನರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಉಚಿತವಾಗಿ ಡ್ರೈವಿಂಗ್ ಕಲಿಸಿಕೊಟ್ಟಂತಹ ಉಸ್ಮಾನ್ ಅವರನ್ನ ಹಾಗೂ ರಂಗಭೂಮಿಯಲ್ಲಿ ತನ್ನ ಹಾಸ್ಯದಿಂದ ಜನರನ್ನ ಮನರಂಜಿಸಿ ಮೆಚ್ಚುಗೆಗೆ ಪಾತ್ರರಾದ ರಾಮ ಕಿರೋಡಿಯನ್, ಮಂಗಳೂರು ಸಿಟಿ ಪೊಲೀಸ್ನ ಡೆಪ್ಯೂಟಿ ಟ್ರಾಫಿಕ್ ವಾರ್ಡನ್ ಫ್ರಾನ್ಸಿಸ್ ಮ್ಯಾಕ್ಸಿಮ್ ಮೊರಾಸ್ ಹಾಗೂ ಭಾರತಾಂಬೆಯ ರಕ್ಷಣೆಗಾಗಿ ಗಡಿಯಲ್ಲಿ ನಿಂತಿರುವ ಸೈನಿಕರಷ್ಟೇ ಗೌರವಿತರು ಜನ್ಮವಿತ್ತ ಮಾತೆ ಕಮಲ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಸ್ಕಂದಶ್ರೀ ಸೇವಾ ಸಮಿತಿಯ ಅಧ್ಯಕ್ಷರಾದ ರಾಜೇಶ್, ನಿತ್ಯಾನಂದ ವಿವೇಕ ವಂಶಿ ಮಂಡ್ಯ, ಕಿಶೋರ್ ಕೊಟ್ಟಾರಿ, ಅಮಿತ್ ರಾಜ್ ಕೋಡಿಕಲ್, ಯಶವಂತ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ವಿ4 ನ್ಯೂಸ್ ಮಂಗಳೂರು.